ಗೋಹತ್ಯೆ ನಿಷೇಧ ಕಾಯ್ದೆ ಈಗಾಗಲೇ ಜಾರಿಯಲ್ಲಿದೆ. ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಲು ಬಹಳಷ್ಟು ಚಿಂತನೆ ಮಾಡುತ್ತಿದ್ದೇವೆ. ಇತರ ರಾಜ್ಯಗಳಲ್ಲಿ ಮತಾಂತರ ಕಾನೂನು ಹೇಗಿದೆ ಎಂಬುದನ್ನು ಅಭ್ಯಾಸ ಮಾಡುತ್ತಿದ್ದೇವೆ. ಆದಷ್ಟು ಶೀಘ್ರ ಕಾನೂನು ತರಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬುಧವಾರ ಅದಮಾರು ಮಠದ ಕಾರ್ಯಕ್ರಮದ ಸಂದರ್ಭದಲ್ಲಿ ಭೇಟಿ ನೀಡಿದ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದರು. ಮಕ್ಕಳ ವ್ಯಾಕ್ಸಿನ್ ಕುರಿತು ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ಈಗಾಗಲೇ 82% ಮೊದಲ ಡೋಸ್ ಲಸಿಕೆ ನೀಡಲಾಗಿದೆ. ಡಿಸೆಂಬರ್ ಅಂತ್ಯದೊಳಗೆ 90% ಮೊದಲ ಡೋಸ್ ಪೂರೈಸುತ್ತೇವೆ. ಎರಡನೇ ಡೋಸ್ ಡಿಸೆಂಬರ್ ಅಂತ್ಯದೊಳಗೆ 70% ಪೂರ್ಣಗೊಳಿಸಲಿದ್ದೇವೆ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಈಗ ಒಪ್ಪಿಗೆ ಕೊಟ್ಟಿದೆ. ಆದರೆ ಕಮರ್ಷಿಯಲ್ ಆಗಿ ಮಾಡೋದಕ್ಕಿಂತ ಕೊನೆ ಸರ್ಟಿಫಿಕೇಷನ್ ಒಂದು ಅವಶ್ಯಕತೆ ಇದೆ. ಅದನ್ನು ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ನಾವು ವ್ಯಾಕ್ಸಿನೇಷನಲ್ಲಿ ಭಾಳಷ್ಟು ಸುಮಾರು 82% ಮೊದಲನೇ ಡೋಸು ಮತ್ತು 36-37% ಸೆಕೆಂಡ್ ಡೋಸನ್ನು ಕೊಟ್ಟಿದ್ದೇವೆ. ಅದನ್ನು ಡಿಸೆಂಬರ್ ಅಂತ್ಯದೊಳಗೆ ನಾವು 90% ಮೊದಲನೇ ಡೋಸು ಮತ್ತು ಸೆಕೆಂಡ್ ಡೋಸನ್ನು ಕೂಡ 70% ಆದರೂ ನಾವು ಮುಟ್ಟಬೇಕು ಅನ್ನುವಂಥ ಗುರಿ ಹೊಂದಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ 2 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ನಾವು ಸುರಕ್ಷತೆ ಮಾಡೋದರಲ್ಲಿ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಒಂದು ಸತಿ ಫೈನಲ್ ಡಿಸಿಷನ್ ಆದಮೇಲೆ ಅದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಜರುಗಿಸ್ತೇವೆ.